ಮಂಗಳೂರು ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವನ್ನ ಮುಂಬೈ ಮೂಲದ ಅದಾನಿ ಕಂಪನಿಗೆ ನಿರ್ವಹಣೆಗೆ 50 ವರ್ಷಗಳಿಗೆ ಹಸ್ತಾಂತರ ಮಾಡಿರುವ ಬೆನ್ನಲ್ಲೇ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಪ್ರತಿಭಟನೆ ತೀವ್ರ ಸ್ವರೂಪವನ್ನ ಪಡೆದುಕೊಂಡಿದೆ. ದಕ್ಷಿಣ ಕನ್ನಡ ಜಿಲ್ಲಾ ಕಾಂಗ್ರೆಸ್, ಯುವ ಕಾಂಗ್ರೆಸ್ ಈಗಾಗಲೇ ಇದಕ್ಕೆ ಅದಾನಿ ಹೆಸರು ತೆಗೆದು ಕೋಟಿ ಚೆನ್ನಯ್ಯ ಹೆಸರನ್ನ ಇಡಬೇಕು ಅನ್ನುವಂತಹ ಆಗ್ರಹವನ್ನ ಮಂಡಿಸಿದ್ರೆ, ಉಳ್ಳಲದ ರಾಣಿ ಅಬ್ಬಕ್ಕ ಸಮಿತಿಯ ಸದಸ್ಯರು ವೀರರಾಣಿ ಅಬ್ಬಕ್ಕಳ ಹೆಸರನ್ನ ಏರ್ಪೋರ್ಟ್ಗೆ ಇಡುವಂತೆ ಒತ್ತಾಯಿಸಿದೆ. ಈ ನಡುವೆ ಸಾಮಾಜಿಕ ಸಂಘಟನೆಗಳ ಮುಖಂಡರು ಇದಕ್ಕೆ ತುಳುನಾಡ ಏರ್ಪೋರ್ಟ್ ಶ್ರೀನಿವಾಸ ಮಲ್ಯರ ಹೆಸರನ್ನ ಇಡಿ ಎನ್ನುವಂತಹ ಆಗ್ರಹ ಕೇಳಿ ಬಂದಿತ್ತು. ಇದೀಗ ಮಂಗಳೂರು ವಿಮಾನ ನಿಲ್ದಾಣಕ್ಕೆ ಶ್ರೀ ಮಧ್ವ ಶಂಕರ ವಿಮಾನ ನಿಲ್ದಾಣ ಹೆಸರು ಇಡುವಂತೆ ಉಡುಪಿ ಪುತ್ತಿಗೆ ಮಠದ ಸುಗುಣೇಂದ್ರ ತೀರ್ಥ ಶ್ರೀಗಳು ಒತ್ತಾಯವನ್ನ ಮಾಡಿದ್ದಾರೆ. ಮಂಗಳೂರು ಸಮೀಪದಲ್ಲಿ ಉಡುಪಿ ಹಾಗೂ ಶೃಂಗೇರಿ ಕ್ಷೇತ್ರ ಇದೆ. ಜಗದ್ಗುರು ಶಂಕರಾಚಾರ್ಯರು ಶೃಂಗೇರಿ ಮಧ್ವಾಚಾರ್ಯರು ಉಡುಪಿ ಕೃಷ್ಣ ಮಠವನ್ನ ಸ್ಥಾಪಿಸಿದ್ದಾರೆ. ಹೀಗಾಗಿ ಶ್ರೀ ಮಧ್ವ ಶಂಕರ ವಿಮಾನ ನಿಲ್ದಾಣ ಹೆಸರನ್ನ ಇಡುವುದು ಅರ್ಥಪೂರ್ಣ. ಅಯೋಧ್ಯೆಯ ವಿಮಾನ ನಿಲ್ದಾಣಕ್ಕೆ ಶ್ರೀರಾಮನ ಹೆಸರನ್ನ ಇಡಲಾಗಿದೆ. ಇಲ್ಲಿ ಮಧ್ವ ಶಂಕರ ಹೆಸರಿಟ್ರೆ ದಾರ್ಶನಿಕ ಪರಂಪರೆಗೆ ಗೌರವ ಸಂದಂತೆ ಆಗುತ್ತದೆ ಎಂದ್ರು. ಇನ್ನು ಆಧ್ಯಾತ್ಮಿಕತೆಯೇ ಭಾರತದ ಮೂಲ ಸಂಪತ್ತು ಆಗಿದೆ. ರಾಮಾನುಜಾಚಾರ್ಯ ಬಸವಣ್ಣ ಮೂಲ ಊರುಗಳ ಸಮೀಪದ ವಿಮಾನಕ್ಕೂ ಅವರುಗಳ ಹೆಸರನ್ನ ಇಡುವಂತೆ ಸಲಹೆಯನ್ನ ಅವರು ನೀಡಿದ್ದಾರೆ. ಮಂಗಳೂರು ವಿಮಾನ ನಿಲ್ದಾಣಕ್ಕೆ ನಾಮಕರಣ ಮಾಡುವ ವಿಷಯದಲ್ಲಿ ಚರ್ಚೆಗಳು ನಡೀತಾ ಇದೆ. ಈ ಹಿನ್ನೆಲೆಯಲ್ಲಿ ನಮ್ಮ ಸಲಹೆ ಮಂಗಳೂರು ವಿಮಾನ ನಿಲ್ದಾಣಕ್ಕೆ ಶ್ರೀ ಮಧ್ವಶಂಕರ ಎಂಬಂತಹ ಹೆಸರನ್ನು ಇಡಬೇಕು ಅಂತ. ಯಾಕೆಂದರೆ ನಾವೆಲ್ಲರೂ ಕೂಡ ಭಾರತವನ್ನು ವಿಶ್ವಗುರುವನ್ನಾಗಿ ಕಾಣಬೇಕು ಅಂತ ಹೇಳಿ ಕನಸು ಕಾಣ್ತಾ ಇದ್ದೇವೆ. ಎಲ್ಲ ರಾಜಕಾರಣಿಗಳು ಕೂಡ ಪದೇ ಪದೇ ಅದನ್ನೇ ಹೇಳ್ತಾ ಇದ್ದಾರೆ. ಈ ದೃಷ್ಟಿಯಲ್ಲಿ ಈಗಾಗಲೇ ದಾರ್ಶನಿಕವಾಗಿ ಮೇರು ಗುರುಗಳಾಗಿ ಜಗತ್ತಿನಲ್ಲಿ ಪ್ರಸಿದ್ಧರಾದಂತಹ ಶ್ರೀ ಮಧ್ವಾಚಾರ್ಯರು, ಶ್ರೀ ಶಂಕರಾಚಾರ್ಯರ ಹೆಸರನ್ನು ನಾವು ಇಟ್ಟರೆ ಅದು ನಮ್ಮ ದೇಶಕ್ಕೆ ಹೆಮ್ಮೆಯೂ ಆಗ್ತದೆ. ಆ ಮೂಲಕ ನಮ್ಮ ಒಂದು ವಿಶ್ವಗುರುತ್ವವನ್ನು ನಾವು ಪ್ರಸ್ತುತಪಡಿಸಿದಾಗ ಆಗ್ತದೆ. ಹೇಗೆ ಉತ್ತರ ಪ್ರದೇಶದಲ್ಲಿ ಶ್ರೀರಾಮನ ಹೆಸರಿನಲ್ಲಿ ವಿಮಾನ ನಿಲ್ದಾಣ ಬಂದಿದೆಯೋ, ಉತ್ತರ ಭಾರತ ಎಂಬುದು ದೇವರುಗಳ ಅವತಾರದ ಒಂದು ಭೂಮಿಯಾದರೆ ದಕ್ಷಿಣ ಭಾರತ ಆಚಾರ್ಯರುಗಳ ಅವತಾರದ ಭೂಮಿಯಾಗಿದೆ. ಈ ದೃಷ್ಟಿಯಲ್ಲಿ ದಕ್ಷಿಣ ಭಾರತದಲ್ಲಿ ಬಹಳ ಪ್ರಮುಖವಾದಂಥ ಈ ಮಂಗಳೂರು ವಿಮಾನ ನಿಲ್ದಾಣಕ್ಕೆ ಶ್ರೀಮಧ್ವ ಶಂಕರ ಎಂಬಂಥ ಹೆಸರು ಇಡುವುದು ಅತ್ಯಂತ ಸೂಕ್ತ ಅಂತ ನಮ್ಮ ಭಾವನೆ.